ಟೀಚರ್ ಹೇಳಿದ್ರು 2 ರೂಪಾಯಿ ಶ್ರೀರಂಗಪಟ್ಟಣಕ್ಕೆ ಬೆಳಗ್ಗೆ ಹೋಗೋದು ಸಾಯಂಕಾಲ ಬರೋದು. ಹೇಳಿದ್ರು ಮನೆಯಲ್ಲಿ 2 ರೂಪಾಯಿ ತಗೊಂಡ್ ಬನ್ನಿ ಅಂತ. ಯಾಕೋ ಬರೋದಿಲ್ಲ ನೀನು, ನಾವು ದುಡ್ಡು ಕೊಡಲ್ಲ ಪಬ್ಲಿಕ್ ಅಲ್ಲಿ, ಅಲ್ಲೇ ನಮ್ಗೇನು ಬೇಜಾರು ಗೀಜಾರಿಲ್ಲ. ನೋಡಪ್ಪ, ದುಡ್ಡು 2 ರೂಪಾಯಿ ನೀನು ನನಗೆ ಕೊಡೋದಲ್ಲ, ನಾನು ಬಸ್ ಒಂದು ಕೊಡಬೇಕು. ನೀನು ಊಟ ತಿಂಡಿ ಕೊಡ್ಬೇಡ, ನಾವು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಅದು ನನಗೆ ಮನ್ಸಿಗೆ ಅನಿಸ್ತು, ಬಸ್ಸಿಗೆ 2 ರೂಪಾಯಿ ಕೊಡಬೇಕು, ಊಟಕ್ಕೆ ನಾನು ಕೊಡೋ ಅಗತ್ಯ ಇಲ್ಲ. ಯೋಚನೆ ಮಾಡ್ಕೊಂಡು ಮನೆ ಮುಟ್ಟೋಷ್ಟರಲ್ಲಿ ಐಡಿಯಾ ಬಂದ್ಬಿಡ್ತು. ಅಮ್ಮಂಗೆ ಹೇಳಿ ಟ್ರಿಪ್ಗೆ ನನ್ನ ಫ್ರೀ ಕರ್ಕೊಂಡು ಹೋಗ್ತಾರಂತೆ. ಫ್ರೀನಾ? ಹೋಗು. ಆಯ್ತಾ, ಒಂದು ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕಾದ್ರೆ 4 ಗಂಟೆ ಬೇಕು ಅಂತ ಒಂದು ಲೆಕ್ಕ ಮಾಡ್ಕೊಂಡೆ. 6ನೇ ಕ್ಲಾಸ್, 10 ಗಂಟೆ ಶಾಲೆ ಬಿಡೋದು ಬಸ್ಸಲ್ಲಿ. ನಾನು ಹೇಳಿದೆ ಅಮ್ಮಂಗೆ 6 ಗಂಟೆಗೆ ಬಸ್ ಬಿಡತ್ತಂತೆ, ನಂಗೆ 5 ಗಂಟೆಗೆ ಹೇಳಿಸ್ಬಿಡಿ, ನಾನು ಬಸ್ಗೆ ಹೋಗ್ತೀನಿ ಅಂದರೆ ನಮ್ಮ ಅಮ್ಮ ಕಣ್ಣು ಮುಚ್ಕೊಂಡು 5 ಗಂಟೆ ಆಯಿತು ಹೋಗಿ ಅಂತ ಹೇಳಿದ್ರು. ಸ್ಟ್ರೈಟ್ ಬಸ್ ಸ್ಟ್ಯಾಂಡ್ಗೆ ಹೋದೆ ಮೈಸೂರಲ್ಲಿ. ಶ್ರೀರಂಗಪಟ್ಟಣಕ್ಕೆ ಹೆಂಗೆ ಸರ್ ಹೋಗಬೇಕು ಅಂತ ಹೇಳಿದ್ರೆ ಹೀಗೆ ಹೋಗು ಅಂತ ಹೇಳಿದ್ರು. ಶ್ರೀರಂಗಪಟ್ಟಣ 12 ಕಿಲೋಮೀಟ್ರು ಮೈಲ್ ಕಲ್ ಸಿಕ್ತು. ಅದೇ ಫುಟ್ಪಾತಲ್ಲಿ ಸ್ಟ್ರೈಟು ಹೋದೆ. 0 ಬಂತಲ್ಲ, ಅಲ್ಲಿ ಬಂದು ನಿಂತ್ಕೊಂಡೆ. ಇವ್ರು 10 ಗಂಟೆ ಇರೋ ಬಸ್ಸು ಎಷ್ಟೊತ್ತು ಬಿಟ್ಟಾರೋ ಗೊತ್ತಿಲ್ಲ, 12 ಗಂಟೆ ಟೈಮ್ಗೆ ಅದು ಬಂತು. ನಮ್ಮ ಟೀಚರ್ ನಾನು ನೋಡಿದ್ರು, ನೀನೆಲ್ಲಂಗೋ ಬಂದೆ ನೀನು ಇಲ್ಲಿ? ಟೀಚರ್, ನಾನು 9 ಗಂಟೆನ ಕಾಯ್ತಾ ಇದ್ದೀನಿ, ನೀವೇನು ಬರಲೇ ಇಲ್ಲ ನೀವು? ಯಾವ ಬಸ್ಸಲ್ಲಿ ಬಂದೆ? ಬಸ್ಸಲ್ಲಿ ನಡ್ಕೊಂಬಂದ್ಬಿಟ್ಟೆ ನಾನು. ನಡ್ಕೊಂಡು ಬಂದ್ಯಾ? ಯಾತಕ್ಕೆ ಬಂದೆ? ನೀವು ಹೇಳಿದ್ರಲ್ಲ ಬಸ್ಸಿಗೆ 2 ರೂಪಾಯಿ ಕೊಡಿ, ಊಟ ತಿಂಡಿ ಫ್ರೀ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಬಟ್ ದೆನ್ ದ ಟೀಚರ್ ಸ್ಟಾರ್ಟ್ ಕ್ರೈಂಗ್. I never thought that, like you will take that kind of a decision. And thereafter, that particular school made picnic free for everybody.